ಧನ್ಯವಾದಗಳು ಮಾತಾಜಿ. ಸರಿ ಮಾತಾಜಿ. ಯಾರಿಗೆ ಮಾಡ್ಬೇಕು ಮಾತಾಜಿ? ನಿಮ್ಗೆ ಮಾಡ್ಲಾ? ಯಾರಿಗೆ ಮಾಡ್ಲಿ? ನೀವು ಯಾರು? ನನ್ಗೆ ಮಾಡ್ಬೇಕಷ್ಟೇ. ಸರಿ, ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ 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 ಕೃಷ್ಣ. ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಹರೇ ಕೃಷ್ಣ. ನಮಗೆ ಚೈತನ್ಯ ಚರಿತಾಮೃತ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕೊಲ್ಲ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು. ಹಾಗೂ ನನ್ನ ಎಲ್ಲ ಗುರುವೃಂದದವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಪೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ ನಾವು ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧ್ರಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಕೇಳ್ತದಲ್ಲ? ಕೇಳಿಸ್ತದೆ ಮಾತಾಜಿ. ಕೇಳಿಸ್ತಿದೆ. ಸ್ಕ್ರೀನ್ ಬಂತಾ? ಬಂದಿದೆ ಮಾತಾಜಿ. ಬಂದಿದೆ. ಹೋಯ್ತು. ಶ್ಲೋಕ ಅದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ.
ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ श्री चैतन्य चरितामृत की जय। ಜೈ चैतन्य महाप्रभु की जय। जय। प्रभुपाद की जय। ಜೈ श्लोक 30 नारायण स्वं नहि सर्वदेहीनम् आत्मस्य अधिशाखिल लोकसाक्षी नारायणो ओंकारम् ओम ಇದೇನು ಅಕ್ಷರ ಗಮ್ ಜ್ಞಂ ನಂಗ್ ಜ್ಞಂ ನರಭೂಜಲಾಯನ ತತ್ಪಾಪಿ ತತ್ಸತ್ಯಂ ನಾತೈವೇವ ಮಾಯಾ ಓದಿಬ್ಬರು ಇಬ್ಬರು ಮೂರು ನಾರಾಯಣಸ್ತ್ವಂ ನಾಹಿ ಸರ್ವದೇಹಿನಾಂ ಆತ್ಮಸ್ಯಾದಿಶಾಖಿಲ ಲೋಕಸಾಕ್ಷಿ ನಾರಾಯಣೋ ಅಂಗಂ ನರಭೂಜಲಾಯನಾತ್ ತಚ್ಚಾಪಿ ಸತ್ಯಂ ನ ತವೈವ ಮಾಯಾ. ಹರೇ ಕೃಷ್ಣ. ನಾರಾಯಣಸ್ಯ ತ್ವಂ ನಹಿ ಸರ್ವದೇಹಿನಾಂ ಆತ್ಮಸ್ಯಾದಿ ಶಾಖಿಲ ಲೋಕಸಾಕ್ಷಿ ನಾರಾಯಣೋಂಗಂ ನರ ಅಂಗಂ ನಾರಾಯಣ ಅಂಗಂ ಏನ್ ಪ್ರಭುಜ ಏನ್ ಮತಜ ಅಂಗಂ ನಾರಾಯಣೋ ಅಂಗಂ ನರ ಭೂಜಲಾಯನಾ ತಚ್ಚಾಪಿ ಸತ್ಯಂ ನ ತೈವವ ಮಾಯಾ ನಾರಾಯಣಾಂಗಂ ನರಭೂಜಲಾಯನಾತ್ ನರಭೂಜಲಾಯನಾತ್ ತಚ್ಚಾಪಿ ಸತ್ಯಂ ನ ತವೈವ ಮಾಯಾ. ಹರೇ ಕೃಷ್ಣ. ಯಾರಿಗೆ ಓದ್ಲಿಕ್ಕೆ ನೀನ್ ಯಾರಿಗೆ ಸ್ಟಾಪ್ ಆಗಿದೆ ಓದಿದ್ದು ಬೇಕಾ ನನಗೆ ಬ್ಯಾಂಕ್ ವೈಟ್ ಮೇಲೆ ಮೇಲೆ ಬರ್ಲಿಕ್ಕೆಲ್ಲ ಲತಾ ಆರ್ ಎಲ್ಲ ಆಗಿದೆ. ಲತಾ ಆರ್ ಪೂಜಾರಿ ಇದ್ರ ನಿನ್ನೆ ಮಾತಾಜಿ ಆಗಿದೆ, ರಾಜಪ್ರಭುಜಿ ಆಗಿದೆ, ಹರಿಣಿ ಮಾತಾಜಿ ಓದಿದ್ದೀರಾ ನಿನ್ನೆ? ಹೌದು. ಗೀತಾರ್ ಕೋಡಿಕಲ್ ಓದಿದ್ದೀರಾ? ಓದಿಲ್ಲ ಮಾತಾಜಿ. ಓದ್ಲಿಲ್ಲ. ಆಹಾ. ಮಾತಾಜಿ ನಾನು ಓದಿಲ್ಲ ಮಾತಾಜಿ. ಹಾ? ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಶ್ವೇತಾ ಮಾತಾಜಿ ಅಷ್ಟೇ ಆಗಿದ್ದು ಅನ್ಸುತ್ತೆ ಮಾತಾಜಿ. ಇಲ್ಲ ನಿನ್ನೆ ಮತ್ತೆ ಇವರು ಓಕೆ. ಯಾರೆಲ್ಲ ಆಗ್ಲಿಲ್ಲ ಹ್ಯಾಂಡ್ ರೈಸ್ ಮಾಡಿ, ಆಗ ಸರಿಯಾಗ್ತದೆ. ಮಾತಾಜಿ ನಾನು ಓದ್ಲಾ? ಓದಿ ಮಾತಾಜಿ, ಓದಿ. ಮಾತಾಜಿ ಚೈತನ್ಯ ಚರಿತಾಮೃತ ಅಧ್ಯಾಯ 2 ಶ್ಲೋಕ. ನಾರಾಯಣಸ್ತ್ವಂ ನಹಿ ಸರ್ವದೇಹಿನಾಂ ತಸ್ಮಾಸ್ಯ ಅಧಿಶಾಖಿಲ ಲೋಕಸಾಕ್ಷಿ ನಾರಾಯಣೋಂಗಂ ನರಭೂಜಲಾಯನಾತ್ ತಚ್ಚಾಪಿ ಸತ್ಯಂ ನ ತೈವೈವ ಮಾಯಾ. ನಾರಾಯಣ ಒಂದು ನಿಮಿಷ ಪ್ರಭು ಮಾತಾಜಿ, ನಾರಾಯಣ. ಮಾತಾಜಿ ಅದು ಉಚ್ಚಾರ ಹೇಳಿ. ನಾರಾಯಣೋಂಗಂ ನಾರಾಯಣೋಂಗಂ ನಾರಾಯಣ ಓಂಕಾಂ. ಓಕೆ. ಇಲ್ಲಿ ಓ ಬರ್ತದೆ. ಓಕೆ ಸರಿ. ನಾರಾಯಣೋಂಗಂ. ಓಕೆ ಮಾತಾಜಿ. ಹರೇ ಕೃಷ್ಣ. ನಾರಾಯಣ ಪ್ರಭು ನಾರಾಯಣನೇ, ತ್ವಂ ನೀನು, ನ ಅಲ್ಲ, ಹಿ ನಿಶ್ಚಯವಾಗಿ, ಸರ್ವ ಎಲ್ಲ, ದೇಹಿನಾಂ ದೇಹ ಹೊತ್ತ ಜೀವಿಗಳ, ಆತ್ಮ ಪರಮಾತ್ಮನು, ಅಸಿ ನೀನು, ಅಧೀಶ ಹೇ ಪ್ರಭುವೆ, ಅಖಿಲ ಲೋಕ ಸಮಸ್ತ ಲೋಕಕ್ಕೆ, ಸಾಕ್ಷಿ ಪ್ರತ್ಯಕ್ಷದರ್ಶಿ, ನಾರಾಯಣನೆಂದು ಕರೆಯಲಾಗುವ, ಅಂಗಂ ಸ್ವಾಂಶಭಾಗವು, ನರನ ಭೂ ಹುಟ್ಟಿದ, ಜಲ ನೀರಿನಲ್ಲಿ, ಅಯನಾತ್ ಆಶ್ರಯ ಪಡೆದ ಸ್ಥಾನದಿಂದಾಗಿ, ತತ್ ಆ ಚ ಮತ್ತು ಅಪಿ ನಿಶ್ಚಯವಾಗಿ, ಸತ್ಯಂ ಅತ್ಯುನ್ನತ ತತ್ವ, ನ ಅಲ್ಲ,
ನಿನ್ನ ಏವ ಎಂದೆಂದಿಗೂ ಮಾಯಾ ಭ್ರಾಮಕ ಶಕ್ತಿ. ಅನುವಾದ: ಹೇ ಒಡೆಯರ ಒಡೆಯನೇ, ನೀನು ಸಮಸ್ತ ಸೃಷ್ಟಿಯ ಪ್ರವಾದಿ. ವಾಸ್ತವವಾಗಿ ಎಲ್ಲರ ಪಂಚಪ್ರಾಣವೂ ನೀನೆ. ಆದ್ದರಿಂದ ನೀನು ನನ್ನ ತಂದೆಯೇ. ಅದೇ ಅಲ್ಲದೆ ನಾರಾಯಣ ಯಾರ ಧಾಮವು ಸರಿ ಇದೆಯಲ್ಲ ಮಾತಾಜಿ? ನಾರಾಯಣ ಹೌದು. ನಾರಾಯಣ ಅದೇ ಯಾರ ಅಲ್ಲದೆ ಧಾಮವು ನಾರಾಯಣ. ನಾರಾಯಣ ಯಾರ ಧಾಮವು ನರನಿಂದ ಉದ್ಭವವಾದ ನೀರಿನಲ್ಲಿದೆಯೋ ಅವನನ್ನು ನಾರಾಯಣ ಎನ್ನುವ ಹೆಸರು ಸೂಚಿಸುತ್ತದೆ. ಆ ನಾರಾಯಣನು ನಿನ್ನ ಸ್ವಾಂಶ ಭಾಗ. ನಿನ್ನ ಎಲ್ಲ ಸ್ವಾಂಶ ಭಾಗಗಳು ಪಾರಮಾರ್ಥಿಕವಾದವು. ಅವು ಪರಮ ಪರತರ ನೆಲೆಯವು ಮತ್ತು ಮಾಯೆಯ ಸೃಷ್ಟಿಯಲ್ಲ. ಭಾವಾರ್ಥ: ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಮೇಲಿನ ಶ್ಲೋಕವು ಶ್ರೀಮದ್ ಭಾಗವತಕ್ಕೆ 10ನೇ ಕ್ಯಾಂಟೋ 14ನೇ ಅಧ್ಯಾಯ 14ನೇ ಶ್ಲೋಕಕ್ಕೆ ಸೇರಿದ್ದು. ಪ್ರಭು ಕೃಷ್ಣನು ತನ್ನ ಯೋಗ ಶಕ್ತಿಯನ್ನು ಪ್ರಯೋಗಿಸಿ ಬ್ರಹ್ಮನನ್ನು ಪರಾಜಯಗೊಳಿಸಿದ. ಆಗ ಬ್ರಹ್ಮನು ಆಡಿದ ಪ್ರಾರ್ಥನಾ ವಾಕ್ಯಗಳಿವು. ಕೃಷ್ಣನು ದನಗಾಹಿ ಬಾಲಕನ ಪಾತ್ರ ವಹಿಸಿದ್ದ. ದೇವೋತ್ತಮ ಪರಮ ಪುರುಷನು ಹೌದೋ ಅಲ್ಲವೋ ಎಂಬುದನ್ನು ಪರೀಕ್ಷಿಸಿ ನೋಡಲು ಬ್ರಹ್ಮನು ಪ್ರಯತ್ನಿಸಿದ್ದ. ಈ ಪ್ರಯತ್ನದಲ್ಲಿ ಬ್ರಹ್ಮನು ಕೃಷ್ಣನ ಜೊತೆಗಾರರಾದ ಗೋವಳ ಬಾಲಕರನ್ನು ಗೋವು ಕರುಗಳನ್ನು ಗೋಮಾಳದಿಂದ ಕರೆದೊಯ್ದು ಎಲ್ಲೋ ಅಡಗಿಸಿಟ್ಟ. ಆದರೆ ಬ್ರಹ್ಮನು ಗೋಮಾಳಕ್ಕೆ ಬಂದು ನೋಡಿದಾಗ ಎಲ್ಲ ಗೋವು ಕರುಗಳು ಹಾಗೂ ಗೋವಳರು ಅಲ್ಲೇ ಇರುವುದು ಕಂಡಿತು. ಕೃಷ್ಣನು ಮಾತಾಜಿ ಕೃಷ್ಣನು ಅವರೆಲ್ಲರನ್ನು ಪುನಃ ಸೃಷ್ಟಿಸಿದ್ದ. ಬ್ರಹ್ಮನು ಕೃಷ್ಣನ ಈ ಯೋಗ ಶಕ್ತಿಯನ್ನು ಕಂಡು ಸೋಲೊಪ್ಪಿಕೊಂಡ. ಸೃಷ್ಟಿಯಲ್ಲಿನ ಎಲ್ಲದರ ಒಡೆಯನೆಂದು ಪ್ರವಾದಿಯೆಂದು ಕೃಷ್ಣನನ್ನು ಪ್ರಶಂಸಿಸಿದ. ಅಷ್ಟೇ ಅಲ್ಲ, ಕೃಷ್ಣನು ಪ್ರತಿ ಜೀವಿಯ ಹೃದಯಸ್ಥನಾದ ಪರಮಾತ್ಮನೆಂದೂ ಸಕಲ ಜನಪ್ರಿಯನಾದವನೆಂದೂ ಬ್ರಹ್ಮನಿಗೆ ಮನದಟ್ಟಾಯಿತು. ಆ ಭಗವಾನ್ ಕೃಷ್ಣನೇ ನಾರಾಯಣ, ಬ್ರಹ್ಮನ ತಂದೆ. ಏಕೆಂದರೆ ಭಗವಾನ್ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದ ಗರ್ಭೋದಕಶಾಹಿ ವಿಷ್ಣುವು ತನ್ನನ್ನು ಗರ್ಭಸಾಗರದ ಮೇಲೆ ಸ್ಥಾಪಿಸಿಕೊಂಡಿದ್ದಾದ ಬಳಿಕ ತನ್ನ ದೇಹದಿಂದ ಬ್ರಹ್ಮನನ್ನು ಸೃಷ್ಟಿಸಿದ. ಕಾರಣ ಸಮುದ್ರದಲ್ಲಿರುವ ಮಹಾವಿಷ್ಣು ಹಾಗೂ ಪ್ರತಿಯೊಬ್ಬರ ಹೃದಯಸ್ಥ ಪರಮಾತ್ಮನಾದ ಕ್ಷೀರೋದಕಶಾಹಿ ವಿಷ್ಣು, ಈ ಇಬ್ಬರು ಪರಮತತ್ವದ ಪಾರಮಾರ್ಥಿಕ ವಿಸ್ತರಣೆಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯಭಾಗ್ಯ. ಇದು 10ನೇ ಸ್ಕಂದದ 14ನೇ ಅಧ್ಯಾಯದ 14ನೇ ಶ್ಲೋಕ. ಈ ಶ್ಲೋಕದಲ್ಲಿ ಮದ್ಭಾಗವತದ್ದು ಶ್ರೀ ಒಡೆಯರ ಒಡೆಯನೇ ನೋಡಿ, ಹೇ ಒಡೆಯರ ಒಡೆಯನೇ, ನೀನು ಈ ಸಮಸ್ತ ಸೃಷ್ಟಿಯ ಪ್ರವಾದಿ. ಅಂದ್ರೆ ಎಲ್ಲ ಸೃಷ್ಟಿಗೆ ಕೂಡ ನೀನೇ ಒಡೆಯ. ವಾಸ್ತವವಾಗಿ ಎಲ್ಲರ ಪಂಚಪ್ರಾಣ ಕೂಡ ನಿನ್ನಲ್ಲೇ ಇದೆ, ನೀನೇ. ಆದ್ದರಿಂದ ನೀನೇ ನನ್ನ ತಂದೆ, ಅದೇ ಆದಿಯಲ್ಲವೇ? ಆದ್ರಿಂದ ನೀನು ನನ್ನ ತಂದೆ ಆದಿಯಲ್ಲವೇ? ಆ ನಾರಾಯಣನೇ, ನಾರಾಯಣ ಯಾರ ಧಾಮ ನರನಿಂದ ಉದ್ಭವವಾದ ನೀರಿನಲ್ಲಿ ಇದೆಯೋ ಅವನನ್ನು ನಾರಾಯಣ ಎನ್ನುವ ಹೆಸರು ಸೂಚಿಸುತ್ತದೆ. ಈ ನಾರಾಯಣನು ಭಗವಂತನ ಸ್ವಾಂಶ ಭಾಗ. ನಿನ್ನ ಎಲ್ಲ ಸ್ವಾಂಶ ಭಾಗಗಳು ಕೂಡ ಪಾರಮಾರ್ಥಿಕವಾದದ್ದು. ಅವು ಪರಮ ಪರತರ ನೆಲೆಯುವುದು ಮತ್ತು ಮಾಯೆಯ ಸೃಷ್ಟಿ ಅಲ್ಲ. ಭಗವಂತನ ಸ್ವಾಂಶ ಭಾಗ. ಭಾವಾರ್ಥದಲ್ಲಿ ಏನು ಹೇಳಿದರೆ ನೋಡೋಣ. ಮೇಲಿನ ಶ್ಲೋಕವು ಶ್ರೀಮದ್ ಭಾಗವತಕ್ಕೆ ಅಂದ್ರೆ 10ನೇ ಸ್ಕಂದದ 14ನೇ ಅಧ್ಯಾಯದ 14ನೇ ಶ್ಲೋಕಕ್ಕೆ ಸೇರಿದಂಥದ್ದು. ಪ್ರಭು ಕೃಷ್ಣನು ತನ್ನ ಯೋಗ ಶಕ್ತಿಯನ್ನು ಪ್ರಯೋಗಿಸಿ ಬ್ರಹ್ಮನನ್ನು ಪರಾಜಯಗೊಳಿಸಿದ. ಕೃಷ್ಣ ತನ್ನ ಯೋಗ ಶಕ್ತಿಯನ್ನು ಪ್ರಯೋಗಿಸಿದಾನೆ, ಬ್ರಹ್ಮನನ್ನೇ ಪರಾಜಯಗೊಳಿಸಿದ. ಹೇಗೆಂದ್ರೆ ಆಗ ಬ್ರಹ್ಮನು ಆಡಿದ ಪ್ರಾರ್ಥನಾ ವಾಕ್ಯಗಳು ಇವುಗಳು. ಕೃಷ್ಣನು ದನಗಾಹಿ ಬಾಲಕನ ಪಾತ್ರ ವಹಿಸಿದ. ದೇವೋತ್ತಮ ಪರಮಪುರುಷನು ಹೌದೋ ಅಲ್ಲವೋ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅವನು ಬ್ರಹ್ಮ ಪ್ರಯತ್ನ ಮಾಡಿದ. ಆ ಪ್ರಯತ್ನದಲ್ಲಿ ಬ್ರಹ್ಮನು
ಕೃಷ್ಣನ ಜೊತೆಗಾರರಾದ ಆ ಗೋವಲ ಬಾಲಕರನ್ನು ಮತ್ತೆ ಗೋವುಗಳನ್ನು ಕರುಗಳನ್ನು ಆ ಗೋಮಾಲದಿಂದ ಕರೆದೊಯ್ತಾನೆ, ಎಲ್ಲೋ ಅಡಗಿಸಿರ್ತಾನೆ. ಆದ್ರೆ ಬ್ರಹ್ಮನು ಗೋಮಾಲಕ್ಕೆ ಪುನಃ ಬಂದು ನೋಡಿದಾಗ ಅಲ್ಲಿ ಎಲ್ಲಾ ಗೋವು ಕರುಗಳು ಹಾಗೂ ಗೋವಾಲರುಗಳು ಅಲ್ಲಿ ಇರುವುದು ಅವನಿಗೆ ಕಾಣ್ತದೆ. ಕೃಷ್ಣನು ಅವರೆಲ್ಲರನ್ನು ಪುನಃ ಸೃಷ್ಟಿ ಮಾಡ್ತಾನೆ. ಬ್ರಹ್ಮನು ಕೃಷ್ಣನ ಈ ಯೋಗ ಶಕ್ತಿಯನ್ನು ಕಂಡು ಸೋಲೊಪ್ಪಿಕೊಂಡ. ಸೃಷ್ಟಿಯಲ್ಲಿನ ಎಲ್ಲದರ ಒಡೆಯನೆಂದು ಪ್ರವಾದಿ ಎಂದು ಕೃಷ್ಣನನ್ನು ಅಲ್ಲಿ ಪ್ರಶಂಸಿಸಿದ ಬ್ರಹ್ಮ. ಅಷ್ಟೇ ಅಲ್ಲದೆ ಕೃಷ್ಣನು ಪ್ರತಿ ಜೀವಿಯ ಹೃದಯಸ್ಥನೂ ಆದ ಪರಮಾತ್ಮನೆಂದು ಎಲ್ಲರಿಗೂ ಜನಪ್ರಿಯನಾದವನೆಂದು ಈಗ ಬ್ರಹ್ಮನಿಗೆ ಅದು ಮನದಟ್ಟಾಗಿ ಹೋಯಿತು. ಆ ಭಗವಾನ್ ಕೃಷ್ಣನೇ ನಾರಾಯಣ, ಅಂದ್ರೆ ಬ್ರಹ್ಮನ ತಂದೆ. ಏಕೆಂದರೆ ಭಗವಾನ್ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದ ಅಲ್ಲಿ ಗರ್ಭೋದಕಶಾಹಿ ವಿಷ್ಣುವು ತನ್ನನ್ನು ಗರ್ಭಸಾಗರದಲ್ಲಿ ಆ ಸಾಗರದ ಮೇಲೆ ಸ್ಥಾಪಿಸಿಕೊಂಡಿದ್ದಾದ ಬಳಿಕ ತನ್ನ ದೇಹದಿಂದ ಅವನು ಬ್ರಹ್ಮನನ್ನು ಸೃಷ್ಟಿಸಿದ. ಕಾರಣ ಸಮುದ್ರದಲ್ಲಿರುವ ಮಹಾವಿಷ್ಣು ಹಾಗೂ ಪ್ರತಿಯೊಬ್ಬ ಹೃದಯದಲ್ಲಿ ಪರಮಾತ್ಮನಾದ ಕ್ಷೀರೋದಕಶಾಹಿ ವಿಷ್ಣು, ಈ ಇಬ್ಬರು ಪರಮತತ್ವದ ಪಾರಮಾರ್ಥಿಕ ವಿಸ್ತರಣೆಗಳು. ಈ ಕಥೆಯನ್ನು ಈ ಈ ಗೋಪಾಲಕರನ್ನು ಗೋವುಗಳನ್ನು ಕರುಗಳನ್ನು ಎಲ್ಲ ಕದ್ದೊಯ್ದ ಕಥೆಗಳು ಇದು ಭಗವದ್ಗೀತೆಯಲ್ಲಿ ಕೂಡ ಇತ್ತು ಅಲ್ಲವಾ? ಕೇಳಿದಿರಲ್ಲವಾ? ಹರೇ ಕೃಷ್ಣ. ಹೇಳಿದೀವಿ ಮಾತಾಜಿ ಕತೆ. ಕೃಷ್ಣ ಬುಕ್ ಅಲ್ಲಿದೆ. ಕೃಷ್ಣ ಬುಕ್ಕಲ್ಲಿ ಕೂಡ ಬೇರೆ ಇದೆ, ಕೃಷ್ಣ ಬುಕ್ಕಲ್ಲಿ ಕೂಡ ಓದಿದೆ. ಅಂತೂ ಎಲ್ಲ ಇದರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಆ ಕಥೆಯನ್ನು ವಿವರಿಸಿದ್ದಾರೆ. ಓಕೆ, ಇಲ್ಲಿ ಇದು ಗೊತ್ತಾಯ್ತು. ಕಾರಣೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು. ಹೇಳ್ಬಹುದಾ ಯಾರಿಗಾದ್ರೂ? ನಿನ್ನೆ ಸಹ ಬಂದಿತ್ತದು ಅಲ್ಲವಾ? 2-3 ದಿವಸದ ಕೆಳಗೆ. ಅದೇ ಕಾರಣೋದಕಶಾಹಿ ವಿಷ್ಣುವಿಂದ ಬ್ರಹ್ಮೋದಕಶಾಹಿ ವಿಷ್ಣುವಿನ ಎಕ್ಸ್ಪಾನ್ಷನ್ ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಎಕ್ಸ್ಪಾನ್ಷನ್. ಕಾರಣೋದಕಶಾಹಿ ವಿಷ್ಣುವಿನಿಂದ ಎಲ್ಲ ಗ್ರಹಗಳೆಲ್ಲ ಕೂಡ ಅವನ ಉಸಿರಾಟದ ಮೂಲಕ ಉಸಿರು ಹೊರಹೊಮ್ಮಿದಾಗ ಬರುವಂಥದ್ದು. ನಂತರ ಗರ್ಭೋದಕಶಾಹಿ ವಿಷ್ಣುವಿಗೆ ಎಕ್ಸ್ಪಾನ್ಷನ್ ಆದಾಗ ಅವರ ಹೊಕ್ಕಳಿನಿಂದ ಬಂದ ಕಮಲದಲ್ಲಿ ಬ್ರಹ್ಮನ ಇದಾಗೋದು, ಹುಟ್ಟು ಆಗೋದು. ಆಮೇಲೆ 3ನೇದು ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಏನು ಅಂತಂದ್ರೆ ಅವನು ಇದಾಗಿ ಪರಮಾತ್ಮನಾಗಿ ಇರುವಂಥದ್ದು, ಸ್ಥಿತರಾಗಿರುವಂತಹದ್ದು. ಇವು 3 ವಿಸ್ತರಣೆಗಳು ಮಾತಾಜಿ. ಈ 3 ಇದು ಪುರುಷಾಂಶಗಳು, ವಿಸ್ತರಣೆಗಳು, ಪುರುಷ ಅವತಾರಗಳು. ಅದರಲ್ಲಿ ಇಬ್ಬರು ಪರಮತತ್ವದ ಪಾರಮಾರ್ಥಿಕ ವಿಸ್ತರಣೆಗಳು, ಕ್ಷೀರೋದಕಶಾಹಿ ವಿಷ್ಣು ಮತ್ತೆ ಗರ್ಭೋದಕಶಾಹಿ ವಿಷ್ಣು. ಕಾರಣ ಸಮುದ್ರದಲ್ಲಿರುವ ಮಹಾವಿಷ್ಣು ಕಾರಣೋದಕಶಾಹಿ ವಿಷ್ಣು. ನೆಕ್ಸ್ಟ್ ಶ್ಲೋಕ 31. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಮಾತಾಜಿ ಅಪರಾಧ ಶಮೈತೆ ಮಾಗೇನ ಪ್ರಸಾದ. ಸ್ವರ ಒಂದು ಹೇಳಿ ಮಾತಾಜಿ. ಉಮಾಕುಲಕರ್ಣಿ ಮಾತಾಜಿ. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಕ್ಷಮ್ಯತೆ ಮಾಗೇನ ಪ್ರಸಾದ. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಶಮೈತೆ ಮಾಗೇನ ಪ್ರಸಾದ. ಹೇಳಿ ಮೂವರು. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಕ್ಷಮೈತೆ ಮಾಗೇನ ಪ್ರಸಾದ. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಕ್ಷಮೈತೆ ಮಾಗೇನ ಪ್ರಸಾದ. ಸಾರಿ, ಸ್ವಲ್ಪ ರಾಗ ಇದಾಯ್ತು. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಕ್ಷಮೈತೆ ಮಾಗೇನ ಪ್ರಸಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾಂತಿ ರೂಪಿಣಿ ಮಾತಾಜಿ ಓದಿ. ಗೊತ್ತಿಲ್ಲ. ಶಿಶುವತ್ಸ ಹರಿ ಬ್ರಹ್ಮಕರಿ ಅಪರಾಧ ಅಪರಾಧ ಕ್ಷಮೈತೆ ಮಾಗೇನ ಪ್ರಸಾದ ಅಂತ. ಶಿಶು ಆಟಕ್ಕೆ ಬರುತ್ತಿದ್ದ ಜೊತೆಗಾರರಲ್ಲಿ ವತ್ಸ ಕರುಗಳನ್ನು, ಹರಿ ಕದ್ದು, ಬ್ರಹ್ಮನು ಕರಿ ಎಸಗಿ, ಅಪರಾಧ
ತಪ್ಪನ್ನು ಕ್ಷಮಿಸಲು ಮಾಗೇನ ಬೇಡಿಕೊಂಡು ಪ್ರಸಾದ ಕರುಣೆ. ಅನುವಾದ: ಕೃಷ್ಣನ ಜೊತೆ ಆಡಲಿಕ್ಕೆ ಬರುತ್ತಿದ್ದ ಸ್ನೇಹಿತರನ್ನು, ಅವರ ಕರುಗಳನ್ನು ಕದ್ದು ಅಪರಾಧವೆಸಗಿದ್ದ ಬ್ರಹ್ಮನು ತನ್ನ ತಪ್ಪಿಗಾಗಿ ಪ್ರಭುವಿನಲ್ಲಿ ಕ್ಷಮೆ ಯಾಚಿಸಿದ. ಪ್ರಭು ತನ್ನಲ್ಲಿ ಕರುಣೆ ತೋರಬೇಕೆಂದು ಪ್ರಾರ್ಥಿಸಿದನು. ಹರೇ ಕೃಷ್ಣ. ಅಲ್ಲಿ ಕೃಷ್ಣನ ಹರೇ ಕೃಷ್ಣ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಕೃಷ್ಣನ ಜೊತೆ ಆಡ್ಲಿಕ್ಕೆ ಬಂದಿದ್ದ ಎಲ್ಲ ಸ್ನೇಹಿತರನ್ನು ಮತ್ತೆ ಕರುಗಳನ್ನು ಕದ್ದು ಅಪರಾಧವೆಸಗಿದ್ರು ಬ್ರಹ್ಮ. ಆ ತಪ್ಪಿಗಾಗಿ ಅವರು ಭಗವಂತನಲ್ಲಿ ಕ್ಷಮೆ ಯಾಚಿಸಿದ್ರು. ಆಗ ಪ್ರಭು ತನ್ನಲ್ಲಿ ಕರುಣೆ ತೋರ್ಬೇಕು ಅಂತೇಳಿ ಅವನು ಪ್ರಾರ್ಥಿಸ್ತಾನೆ. ಶ್ಲೋಕ 32. ತೋಮಾರ ನಾಭಿ ಪದ್ಮ ಹೈತೆ ಹಮಾರ ಜನ್ಮೋದಯ, ತುಮಿ ಪಿತಾ ಮಾತಾ ಹಮಿ ತೋಮಾರ ತನಯ. ಹೇಳಿಬ್ರು. ಹರೇ ಕೃಷ್ಣ. तोमारा नाभि पद्म हैते हमारा जन्मोदय, तुम्ही पिता माता आम्ही तोमारा तनया. हरे कृष्ण. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ತೋಮಾರ ನಾಭಿ ಪದ್ಮ ಹೈತೆ ಆಮಾರ ಜನ್ಮೋದಯ, ತುಮಿ ಪಿತಾ ಮಾತಾ ಆಮಿ ತೋಮಾರ ತಾನಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶಶಿಕಲಾ ಮಾತಾಜಿ ಓದಿ. ಹರೇ ಕೃಷ್ಣ ಹರೇ. ಮಾತಾಜಿ. ಹಾ. ಹರೇ ಶಶಿಕಲಾ ಮಾತಾಜಿ ಇಲ್ಲವಾ? ಹರೇ ಕೃಷ್ಣ ಮಾತಾಜಿ. ಓದಿ. ಇದು ಶ್ಲೋಕ 31 ಶ್ಲೋಕ ಓದ್ಬೇಕು ಮಾತಾಜಿ. 32 ಮಾತಾಜಿ. 32. तोमार नाभि पद्म है ते हमारा ज्ञानोदय, तुम्ही पिता माता आम्ही तुम्हारा तनय. ತುಮಾರ ನಿನ್ನ ನಾಭಿ ಪದ್ಮ ಹೊಕ್ಕಳಿನ ಕಮಲ ಪುಷ್ಪ ಹೈತೆ ಇಂದ ಹಮಾರ ನನ್ನ ಜನ್ಮ ಉದಯ ಹುಟ್ಟು ಸಂಭವಿಸಿತು. ತುಮಿ ನೀನು, ಪಿತಾ ತಂದೆ, ಮಾತಾ ತಾಯಿ, ಆಮಿ ನಾನು, ತುಮಾರ ನಿನ್ನ ತನಯ ಮಗ. ಅನುವಾದ: ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನಿನ್ನ ಹೊಕ್ಕಳಿನಿಂದ ಉದ್ಭವಿಸಿದ ಕಮಲ ಪುಷ್ಪದಲ್ಲಿ ನಾನು ಜನಿಸಿದೆ. ಆದ್ದರಿಂದ ನೀನು ನನ್ನ ತಂದೆ ತಾಯಿ ಎಲ್ಲವೂ ಆಗಿರುವೆ, ಹಾಗೂ ನಾನು ನಿನ್ನ ಮಗ. ಮತ್ ಮುಂದೆ ಓದ್ಬೇಕು. ಇಲ್ಲ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನಿನ್ನ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಭಗವಂತನ ಈ ಗರ್ಭೋದಕಶಾಹಿ ವಿಷ್ಣು ಅವನ ಹೊಕ್ಕಳಿನಿಂದ ಉದ್ಭವಿಸಿದ ಈ ಕಮಲ ಪುಷ್ಪದಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ, ನಾನು ಜನಿಸಿದ್ದೇನೆ. ಆದ್ದರಿಂದ ನೀನು ಈಗ ನನ್ನ ತಂದೆ ತಾಯಿ ಎಲ್ಲ ಕೂಡ ನೀನೇ ಆಗಿದ್ದೇನೆ, ನಾನು ನಿನ್ನ ಮಗ ಅಂತೇಳಿ ಅಷ್ಟೇ ಹೇಳ್ತಾ ಇದ್ದಾರೆ. ಶ್ಲೋಕ 33ರಲ್ಲಿ ನೋಡೋಣ. ಪಿತಾ ಮಾತಾ ಬಾಲ ಕಿರಣಾಲಯ ಅಪರಾಧ ಕ್ಷಮ ಮೋರೆ ಕರ ಪ್ರಸಾದ. ಹೇಳಿ ಬರು. ಒಳ್ಳೆಯ ಮಾತಾಜಿ. ಶ್ಲೋಕ 33. ಪಿತಾ ಮಾತಾ ಬಾಲಕೇರ್ ನಾಲಯ ಅಪರಾಧ ಕ್ಷಮ ಮೋರೆ ಕರ ಪ್ರಸಾದ. ಹರೇ ಕೃಷ್ಣ ಮಾತಾಜಿ. ಪಿತಾ ಮಾತಾ ಬಾಲಕೇರ ನಾಲಯ ಅಪರಾಧ ಕ್ಷಮ ಮೋರೆ ಕರ ಪ್ರಸಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಪಿತಾ ಮಾತಾ ಬಾಲಕೇರ ನಾಲಯ ಅಪರಾಧ ಕ್ಷಮ ಮೋರೆ ಕರಹ ಪ್ರಸಾದ. ಪಿತಾ ತಂದೆ, ಮಾತಾ ತಾಯಿ, ಬಾಲಕಿಯರ ಮಗುವಿನ ಇಲ್ಲ ಲಯ ಗಂಭೀರವಾಗಿ ಪರಿಗಣನೆ ಮಾಡುವುದು ಅಪರಾಧ, ತಪ್ಪನ್ನು ಕ್ಷಮ ದಯೆ ಮಾಡಿ ಮನ್ನಿಸು, ಮೋರೆ ನನಗೆ, ಕರಹ ದಯೆ ಇಟ್ಟು ತೋರಿಸು, ಪ್ರಸಾದ ಕರುಣೆಯನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಮ್ಮ ಮಕ್ಕಳು ಮಾಡಿದ ತಪ್ಪುಗಳನ್ನು ತಾಯಿ ತಂದೆಯರು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆದ್ದರಿಂದ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ ಮತ್ತು ನಿನ್ನ ಅನುಗ್ರಹವನ್ನು ಬೇಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಮ್ಮ ಮಕ್ಕಳು ಮಾಡಿದ ತಪ್ಪುಗಳನ್ನು ತಾಯಿ ತಂದೆಯರು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನಿಜವಾಗಿಯೂ ಹೌದು. ಆದ್ದರಿಂದ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ
ಮತ್ತು ನಿನ್ನ ಅನುಗ್ರಹವನ್ನು ಬೇಡ್ತಾ ಇದ್ದೇನೆ ಅಂತೇಳಿ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಮಕ್ಕಳು ಕ್ಷಮೆ ಕೇಳದಿದ್ರು ನಾವು ಕ್ಷಮೆಯನ್ನು ಕೊಟ್ಟೇ ಕೊಡ್ತೇವೆ ಅಲ್ಲ ತಾಯಿ ತಂದೆಯವರು. ನಿನ್ನ ಅನುಗ್ರಹವನ್ನು ಬೇಡುತ್ತೇನೆ ಅಂತೇಳಿ ಭಗವಂತನಲ್ಲಿ ಬೇಡ್ತೇನೆ. ನಾನು ಭಗವಂತನಲ್ಲಿ ಕೇಳುದು, ನಿನ್ನಲ್ಲಿ ಕ್ಷಮೆ ಯಾಚಿಸ್ತೇನೆ, ನಿನ್ನ ಅನುಗ್ರಹವನ್ನು ಬೇಡ್ತೇನೆ. ಅಂದ್ರೆ ಅವನಿಗೆ ಈಗ ತಪ್ಪಿನ ಅರಿವಾಗಿದೆ. ನಾನು ಆ ಕೃಷ್ಣನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅವನು ಎಲ್ಲ ಗೋಮಾಲದಲ್ಲಿರುವ ಗೋವುಗಳನ್ನು ಗೋಪಾಲಕರನ್ನೆಲ್ಲ ಕದ್ದು ಒಯ್ದಿದ್ದಲ್ಲ. ಶ್ಲೋಕ 34. ಕೃಷ್ಣ ಕಹೇ ನ ಬ್ರಹ್ಮ ತೋಮಾರ ಪಿತ ನಾರಾಯಣ, ಆಮಿ ಗೋಪ ತುಮಿ ಕೈಚೆ ಅಮರ ನಂದನ. ಹೇಳಿ ಇಬ್ಬರು. कृष्णा कहे न ब्रह्म तोमारा पिता नारायण, आमी ಗೋಪ ತುಮಿ ಕೈಚೆ ಅಮರ ನಂದನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಓದಿ. हरे कृष्ण। कृष्ण कहे न ब्रह्म तुम्हारा पिता नारायण, हमी गोपा तुम्हें कैचे हमारा नंदन. हरे कृष्ण। गायत्री आर माताजी ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಶ್ಲೋಕ 34. ಕೃಷ್ಣ ಕಹೇನ ಬ್ರಹ್ಮ ತೋಮಾರ ಪಿತಾ ನಾರಾಯಣ, ಆಮೆ ಗೋಪ ತೋಮೆ ಕೇಚೆ ಅಮರ್ ನಂದನ. ಕೃಷ್ಣ ಪ್ರಭು ಕೃಷ್ಣನು ಕಹೇನ ಹೇಳುತ್ತಾನೆ, ಬ್ರಹ್ಮ ಹೇ ಬ್ರಹ್ಮನೇ, ತೋಮಾರ ನಿನ್ನ ಪಿತ ತಂದೆಯು, ನಾರಾಯಣ ಪ್ರಭು ನಾರಾಯಣ, ಆಮೆ ನಾನು ಆಗಿದ್ದೇನೆ, ಗೋಪ ದನ ಕಾಯುವ ಬಾಲಕ, ತುಮಿ ನೀನು, ಕೇಚೆ ಹೇಗೆ, ಆಮಾರ ನನ್ನ, ನಂದನ ಮಗ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನು ಹೇಳಿದನು, ಹೇ ಬ್ರಹ್ಮ, ನಾರಾಯಣನು ನಿನ್ನ ತಂದೆ, ನಾನು ಒಬ್ಬ ದನ ಕಾಯುವ ಬಾಲಕ, ನೀನು ನನ್ನ ಮಗ, ಹೇಗಾದೀಯೇ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನೋಡಿ ಕೃಷ್ಣ ಏನ್ ಹೇಳ್ತಾನೆ, ಹೇ ಬ್ರಹ್ಮ, ನಾರಾಯಣನು ನಿನ್ನ ತಂದೆ, ನಾನು ಒಬ್ಬ ಇಲ್ಲಿ ದನ ಕಾಯುವಂತಹ ಬಾಲಕ ಹುಡುಗ, ಈಗ ನೀನು ನನ್ನ ಮಗ ಹೇಗೆ ಆಗ್ತೀಯಾ ಅಂತೇಳಿ ಇಲ್ಲಿ ಕೃಷ್ಣ ಕೇಳ್ತಿದ್ದಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳಿದ್ದಾನೆ ನೋಡೋಣ. ಶ್ಲೋಕ 35. ಬ್ರಹ್ಮ ಬಲೇನ ತುಮಿ ಕೀನ ಆಹೋ ನಾರಾಯಣ, ತುಮಿ ನಾರಾಯಣ ಸುನತ ಹರ ಕಾರಣ. ಓದಿ ಹೇಳಿ ಮಾತಾಜಿ, ಯಾರಾದ್ರಿಬ್ಬರು. ಬ್ರಹ್ಮ ಭಲೇನ ತುಮಿ ಕೀನಾ ಹೋ, ಸಾರಿ ಮತ್ ಬ್ರಹ್ಮ ಭಲೇನ ತುಮಿ ಕೀನಾ ಹೋ ನಾರಾಯಣ, ತುಮಿ ನಾರಾಯಣ ಶುನತ ಹರ ಕಾರಣ. ಶ್ಲೋಕ 35. ಬ್ರಹ್ಮ ಬಲೇನ ತುಮ್ ಕೀನ ಹಾವೋ ನಾರಾಯಣ, ತುಮಿ ನಾರಾಯಣ ಶುನತ ಹರ ಕಾರಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮ ಬಲೇನ ತುಮಿ ಕೀನ ಹಾವೋ ನಾರಾಯಣ, ತುಮಿ ನಾರಾಯಣ ಶುನತ ಹರ ಕಾರಣ. ಬ್ರಹ್ಮನು ಬಲೇನ ಹೇಳುತ್ತಾನೆ, ತುಮಿ ನೀನು, ಕೀನ ಹಾಹೋ ಅಲ್ಲ, ನಾರಾಯಣ ಪ್ರಭು ನಾರಾಯಣ, ಶುನ ದಯಮಾಡಿ ಕೇಳು, ತಾಹಾರ ಅದರ ಕಾರಣ ಹೇತು. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಬ್ರಹ್ಮನು ಹೀಗೆ ಉತ್ತರ ಕೊಟ್ಟನು, ನೀನು ನಾರಾಯಣನಲ್ಲದೆ ನಿಜವಾಗಿಯೂ ನೀನು ನಾರಾಯಣನೇ. ಈ ಮಾತಿಗೆ ನಾನೀಗ ಸಾಕ್ಷ್ಯ ಒದಗಿಸುತ್ತೇನೆ, ದಯವಿಟ್ಟು ಆಲಿಸು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಬ್ರಹ್ಮ ಹೀಗೆ ಉತ್ತರ ಕೊಡ್ತಾನೆ, ನೀನು ನಾರಾಯಣನಲ್ಲವೇ, ನಿಜವಾಗಿಯೂ ನೀನು ನಾರಾಯಣನೇ. ಈ ಮಾತಿಗೀಗ ನಾನು ನಿಂಗೆ ಸಾಕ್ಷ್ಯವನ್ನು ಒದಗಿಸ್ತೇನೆ, ದಯವಿಟ್ಟು ಕೇಳು ಅಂತೇಳಿ ಶ್ಲೋಕ 36ರಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಒಂದು ನಿಮಿಷ. ಪ್ರಕೃತ ಸೃಷ್ಟೇಯತ ಜೀವ ರೂಪ, ತಾಹಾರ ಯೇ ಆತ್ಮ ತುಮಿ ಮೂಲ ಸ್ವರೂಪ. ಪ್ರಕೃತ ಸೃಷ್ಟೇ ಯತ ಜೀವ ರೂಪ, ತಾಹಾರ ಯೇ ಆತ್ಮ ತುಮಿ ಮೂಲ ಸ್ವರೂಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇನ್ನೊಬ್ಬರು ಓದಿ.
ಶ್ಲೋಕ 36 ಪ್ರಾಕೃತ ಸೃಷ್ಟಿ ಯತ ಜೀವರೂಪ ತಾಹಾರಾಯೇ ಆತ್ಮ ತುಮಿ ಮೂಲ ಸ್ವರೂಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲತಾ ಪೂಜಾರಿ ಓದಿ ಮಾತಾಜಿ. ನಾನು ಓದಿದ್ದೆ. ಶ್ಲೋಕ 36 ಪ್ರಕೃತ್ಯ ಸೃಷ್ಟಿಯತ ಜೀವರೂಪ ತಾಹಾರಾಯೇ ಆತ್ಮ ತುಮಿ ಮೂಲ ಸ್ವರೂಪ. ಅರ್ಥನ ಓದ್ಬೇಕಾ ಮಾತಾಜಿ? ಹೌದು. ಪ್ರಾಕೃತ್ಯ ಭೌತಿಕ, ಅಪ್ರಾಕೃತ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳಲ್ಲಿ ಯಥಾ ಎಷ್ಟು ಸಂಖ್ಯೆಗಳಲ್ಲಿದ್ದಾರೋ ಜೀವರೂಪ ಜೀವಿಗಳು ತಾಹಾರ ಅವರ ಯಾರು ಆತ್ಮ ಪರಮಾತ್ಮ ತುಮಿ ನೀನು ಮೂಲ ಸ್ವರೂಪ ಅಂತಿಮ ಆಕಾರ. ಅನುವಾದ: ಐಹಿಕ ಹಾಗೂ ಆಧ್ಯಾತ್ಮಿಕ ಜಗತ್ತುಗಳಲ್ಲಿನ ಸಕಲ ಜೀವಿಗಳು ಅಂತಿಮವಾಗಿ ನನ್ನಿಂದ ಜನಿಸಿದರು, ಏಕೆಂದರೆ ನೀನು ಅವರೆಲ್ಲರ ಪರಮಾತ್ಮನಾಗಿರುವೆ. ಭಾವಾರ್ಥ: ಪ್ರಾಕೃತಿಕ ಜೀವಗುಣಗಳು ಪರಸ್ಪರ ಕಲೆತು ಕಾರ್ಯ ಮಾಡುವುದರಿಂದ ಈ ವ್ಯಕ್ತ ಜಗತ್ತಿನ ಉತ್ಪತ್ತಿಯಾಗುತ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹ ತ್ರಿಗುಣಗಳು ಇಲ್ಲ. ಹೀಗಿದ್ದು ಅಲ್ಲಿ ಆಧ್ಯಾತ್ಮಿಕ ವೈವಿಧ್ಯವಂತೂ ಪೂರ್ಣವಾಗಿಯೇ ಇದೆ. ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ ಅಸಂಖ್ಯ ಜೀವಿಗಳಿವೆ. ಈ ಜೀವಿಗಳು ನಿರಂತರ ಮುಕ್ತಾತ್ಮರು ಮತ್ತು ಸದಾ ಭಗವಾನ್ ಕೃಷ್ಣನ ಲೋಕೋತ್ತರ ಪ್ರೇಮ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ವ್ಯಕ್ತ ಜಗತ್ತಿನಲ್ಲಿ ಉಳಿಯುವ ಬದ್ಧ ಜೀವಿಗಳು ಐಹಿಕ ಪ್ರಕೃತಿಯ ಒಡ್ಡುವ ತ್ರಿವಿಧ ತಾಪಗಳಿಗೆ ಹಾಗೂ ನರಳಾಟಕ್ಕೆ ಅಧೀನರಾಗಿರುತ್ತಾರೆ. ಐಹಿಕ ಜಗತ್ತಿನ ಜೀವರು ಬೇರೆ ಬೇರೆ ಜಾತಿಗಳ ದೇಹವನ್ನು ಪಡೆದಿರುತ್ತಾರೆ. ಹೀಗೇಕೆ? ಏಕೆಂದರೆ ಪರಮಪ್ರಭುವಿನ ಪ್ರೇಮ ಸೇವೆ ಮಾಡುವ ಕಾರ್ಯಕ್ಕೆ ಇವರು ಎಂದೂ ಒಲವಿಲ್ಲದವರಾಗಿಯೇ ಇರುತ್ತಾರೆ. ಸಂಕರ್ಷಣು ಸಕಲ ಜೀವಿಗಳ ಮೂಲ, ಏಕೆಂದರೆ ಜೀವಿಗಳೆಲ್ಲರೂ ಅವರ ತಟಸ್ಥ ಶಕ್ತಿಯ ವಿಸ್ತರಣೆಗಳು. ಈ ಜೀವಿಗಳಲ್ಲಿ ಕೆಲವರು ಐಹಿಕ ಪ್ರಕೃತಿಯ ದಶೆಯಿಂದ ಬದ್ಧರಾಗಿರುತ್ತಾರೆ, ಮತ್ತೆ ಕೆಲವರು ಆಧ್ಯಾತ್ಮಿಕ ಪ್ರಕೃತಿಯ ರಕ್ಷಣೆಯಲ್ಲಿರುತ್ತಾರೆ. ಐಹಿಕ ಪ್ರಕೃತಿಯು ಆಧ್ಯಾತ್ಮಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟ ಅವ್ಯಕ್ತ ಹೊಗೆಯ ಬೆಂಕಿಯ ಅಧೀನವಾದ ಮತ್ತು ವಸ್ತು ಹೇಗೋ ಹಾಗೆ ಹೊಗೆಯ ಬೆಂಕಿಯನ್ನು ಅವಲಂಬಿಸಿಕೊಂಡಿದೆ. ಆದರೆ ಗದಗದಿಸಿ ಉರಿಯುವ ಜ್ವಾಲೆಯಲ್ಲಿ ಹೊಗೆಯ ಸ್ಥಳವಿಲ್ಲ. ಹಾಗೆ ಹೊಗೆ ಏನಿದ್ದರೂ ಎಲ್ಲಿತ್ತು ಮಾತಾಜಿ? ಅಯ್ಯೋ, ಅಡಚಣೆ ಉಂಟು ನೋಡಿ, ಹೊಗೆ ಏನಿದ್ದರೂ ಅಡಚಣೆ ಉಂಟು ಮಾಡುತ್ತದೆ. ಆದರೆ ಬೆಂಕಿ ಮಾಡುವುದು ಸೇವೆಯನ್ನು ಪಾರಮಾರ್ಥಿಕ ಜಗತ್ತಿನ ಜೀವಿಗಳ ಸೇವಾ ವ್ಯಕ್ತಿಗಳ ಪರಮಪ್ರಭುವಿನ ಜೊತೆ 5 ಬಗೆಯ ಸಂಬಂಧಗಳನ್ನು ಪ್ರದರ್ಶನಕ್ಕೆ ತರುತ್ತದೆ. ಇಂತಹ ಸಂಬಂಧಗಳಲ್ಲಿ ಪರಮಪ್ರಭುವೇ ಕೇಂದ್ರ ಭೋಕ್ತ. ಐಹಿಕ ಜಗತ್ತಿನಲ್ಲಾದರೂ ಪ್ರತಿಯೊಬ್ಬನು ಪ್ರಾಪಂಚಿಕ ಸುಖ ದುಃಖಗಳ ಸ್ವಾರ್ಥಪರಾಯಣನಾದ ಭೋಕ್ತ. ಇಹದಲ್ಲಿ ತಾನೇ ಪ್ರತಿಯೊಂದರ ಒಡೆಯನೆಂದು ಪ್ರತಿಯೊಬ್ಬನು ಭಾವಿಸುತ್ತಾನೆ ಮತ್ತು ಮಾಯಾಶಕ್ತಿಯನ್ನು ಸಾಧ್ಯವಾದಷ್ಟು ಅನುಭವಿಸಲು ಯತ್ನಿಸುತ್ತಾನೆ. ಆದರೆ ಈ ಯತ್ನದಲ್ಲಿ ಜೀವಿಯು ಜಯಶೀಲನಾಗುವುದಿಲ್ಲ, ಏಕೆಂದರೆ ಅವನು ಸ್ವತಂತ್ರನಲ್ಲ. ಜೀವಿಯು ಏನಿದ್ದರೂ ಸಂಕರ್ಷಣ ಶಕ್ತಿ ಒಂದು ಅಣು ಮಾತ್ರದ ಭಾಗವಷ್ಟೇ. ಸಮಸ್ತ ಜೀವಿಗಳು ಪರಮಪ್ರಭುವಿನ ಹತೋಟಿಗೊಳಪಟ್ಟ ಬದುಕು ನಡೆಸುತ್ತವೆ. ಆದ್ದರಿಂದಲೇ ಪ್ರಭುವನ್ನು ನಾರಾಯಣ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಹಾಗೂ ಆಧ್ಯಾತ್ಮಿಕ ಜಗತ್ತುಗಳಲ್ಲಿನ ಸಕಲ ಜೀವಿಗಳು ಅಂತಿಮವಾಗಿ ಎಲ್ಲರೂ ಕೂಡ ನಿನ್ನಿಂದಲೇ ಜನಿಸಿದ್ರು, ಏಕೆಂದ್ರೆ ನೀನು ಅವರೆಲ್ಲರ ಪರಮಾತ್ಮನಾಗಿ ಆಗಿರುವಿ ಹೇಳಿ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಏಕೆಂದ್ರೆ ತ್ರಿಗುಣಗಳು
ಈ 3 ಗುಣಗಳು ಪರಸ್ಪರ ಕಲಿತು ಕಾರ್ಯ ಮಾಡುವುದರಿಂದ ಈ ವ್ಯಕ್ತ ಜಗತ್ತಿನ ಉತ್ಪತ್ತಿ ಆಗ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹ ತ್ರಿಗುಣಗಳು ಇಲ್ಲ. ಅಲ್ಲಿ ಹೀಗಿದ್ದು ಅಲ್ಲಿ ಆಧ್ಯಾತ್ಮಿಕ ವೈವಿಧ್ಯವಂತೂ ಅದು ಪೂರ್ಣವಾಗಿಯೂ ಕೂಡ ಇದೆ. ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲ್ಲಿ ಕೂಡ ಅಸಂಖ್ಯಾತ ಜೀವಿಗಳು ಇವೆ. ಈ ಜೀವಿಗಳು ಎಲ್ಲರೂ ಕೂಡ ನಿರಂತರ ಮುಕ್ತಾತ್ಮರು. ಯಾವಾಗಲೂ ಭಗವಾನ್ ಕೃಷ್ಣನ ಲೋಕೋತ್ತರ ಪ್ರೇಮ ಸೇವೆಯಲ್ಲಿ ಅವರು ನಿರತರಾಗಿಯೇ ಇರುತ್ತಾರೆ. ವ್ಯಕ್ತ ಜಗತ್ತಿನಲ್ಲಿ ಉಳಿಯುವಂತಹ ಬದ್ಧ ಜೀವಿಗಳು ಐಹಿಕ ಪ್ರಕೃತಿ ಒಡ್ಡುವ ಈ ತ್ರಿವಿಧವಾದ ತಾಪಗಳು ಹಾಗೂ ನರಳಾಟಕ್ಕೆ ಅಧೀನರಾಗಿರುತ್ತಾರೆ. ಈ ಐಹಿಕ ಜಗತ್ತಿನ ಜೀವರು ಬೇರೆ ಬೇರೆ ಜೀವಜಾತಿಗಳ ದೇಹಗಳನ್ನು ಪಡೆದಿರ್ತಾರೆ. ಹೀಗೇಕೆ? ಏಕೆಂದ್ರೆ ಇಲ್ಲಿ ಪರಮಪ್ರಭುವಿನ ಆ ಪ್ರೇಮ ಸೇವಾ ಮಾಡುವ ಕಾಯಕಕ್ಕೆ ಇವರು ಎಂದೂ ಒಲವಿಲ್ಲದವರಾಗಿಯೇ ಇರುತ್ತಾರೆ. ಸಂಕರ್ಷಣನು ಸಕಲ ಜೀವಿಗಳ ಮೂಲ. ಏಕೆಂದ್ರೆ ಜೀವಿಗಳೆಲ್ಲರೂ ಅವನ ತಟಸ್ಥ ಶಕ್ತಿಯ ವಿಸ್ತರಣೆಗಳು. ಈ ಜೀವಿಗಳಲ್ಲಿ ಕೆಲವರು ಐಹಿಕ ಪ್ರಕೃತಿಯ ದೆಸೆಯಿಂದ ಬದ್ಧರಾಗ್ತಾರೆ. ಮತ್ತೆ ಕೆಲವರು ಆಧ್ಯಾತ್ಮಿಕ ಈ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಐಹಿಕ ಪ್ರಕೃತಿಯು ಆಧ್ಯಾತ್ಮಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟ ಅಭಿವ್ಯಕ್ತಿ. ಈ ಐಹಿಕ ಪ್ರಕೃತಿಯು ಆಧ್ಯಾತ್ಮಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟ ಅಭಿವ್ಯಕ್ತಿ. ಹೊಗೆಯು ಬೆಂಕಿಯ ಅಧೀನವಾದ ವಸ್ತು ಹೇಗೋ ಹಾಗೆ. ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ. ಹೊಗೆಯು ಬೆಂಕಿಯನ್ನು ಅವಲಂಬಿಸಿಕೊಂಡು ಇದೆ. ಆದರೆ ದಗದಗಸಿ ಉರಿಯುವಂತಹ ಜ್ವಾಲೆಯಲ್ಲಿ ಹೊಗೆಗೂ ಕೂಡ ಅಲ್ಲಿ ಸ್ಥಳ ಇಲ್ಲ. ಹೊಗೆ ಏನಿದ್ರೂ ಅಡಚಣೆಯನ್ನು ಉಂಟು ಮಾಡ್ತದೆ. ಆದರೆ ಬೆಂಕಿ ಮಾಡುವುದು ಸೇವೆಯನ್ನು. ಪಾರಮಾರ್ಥಿಕ ಜಗತ್ತಿನ ಸೇವಾ ಮನೋವೃತ್ತಿಯು ಪರಮ ಪ್ರಭುವಿನ ಜೊತೆ 5 ಬಗೆಯ ಸಂಬಂಧಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ತರ್ತದೆ. ಇಂತಹ ಸಂಬಂಧಗಳಲ್ಲಿ ಪರಮಪ್ರಭುವೇ ಭೋಕ್ತಾರ. ಐಹಿಕ ಜಗತ್ತಿನಲ್ಲಾದರೂ ಪ್ರತಿಯೊಬ್ಬನು ಈ ಪ್ರಾಪಂಚಿಕ ಸುಖ ದುಃಖಗಳ ಸ್ವಾರ್ಥ ಪಾರಾಯಣದ ಭೋಕ್ತೃ. ತಾನೇ ಪ್ರತಿಯೊಂದರ ಒಡೆಯನೆಂದು ಪ್ರತಿಯೊಬ್ಬನೂ ಕೂಡ ಭಾವಿಸ್ತಾನೆ ಮತ್ತು ಮಾಯಾ ಶಕ್ತಿಯನ್ನು ಸಾಧ್ಯವಾದಷ್ಟು ಅವನು ಅನುಭವಿಸಲು ಯತ್ನಿಸ್ತಾನೆ. ಆದರೆ ಈ ಯತ್ನದಲ್ಲಿ ಜೀವಿ ಯಾರು ಕೂಡ ಜಯಶೀಲನಾಗುವುದಿಲ್ಲ. ಏಕೆಂದರೆ ಜೀವಿ ಸ್ವತಂತ್ರನಲ್ಲ. ಜೀವು ಏನಿದ್ರೂ ಆ ಸಂಕರ್ಷಣನ ಶಕ್ತಿಯ ಒಂದು ಅಣುಮಾತ್ರದ ಒಂದು ಭಾಗವಷ್ಟೇ. ಸಮಸ್ತ ಜೀವಿಗಳು ಕೂಡ ಪರಮಪ್ರಭುವಿನ ಹತೋಟಿಗೊಳಪಟ್ಟ ಆ ಬದುಕನ್ನು ನಾವು ನಡೆಸ್ತಾ ಇದ್ದೇವೆ. ಆದ್ದರಿಂದಲೇ ಪ್ರಭುವನ್ನು ಇಲ್ಲಿ ನಾರಾಯಣ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ. 37 ಪೃಥ್ವಿ ಐಚೆ ಕಟಕುಲೇರ ಕಾರಣ ಆಶ್ರಯ ಜೀವೇರ ನಿಧಾನ ತುಮಿ ಸರ್ವಾಶ್ರಯ. ಹೇಳಿ. ಪೃಥ್ವಿಯೈಚೆ ಘಟ ಕುಲೇರ ಕಾರಣ ಆಶ್ರಯ ಜೀವೇರ ನಿಧಾನ ತುಮಿ ಸರ್ವಾಶ್ರಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪೃಥ್ವಿ ಹೈಚೆ ಘಟ ಕುಲೇರ ಕಾರಣ ಆಶ್ರಯ ಜೀವೇರ ನಿಧಾನ ತುಮಿ ಸರ್ವಾಶ್ರಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಾಗ ಓದ್ಲಿಲ್ಲ ಅಂತ ಹೇಳಿದ್ದು? ಓದಿ ಉಮಾದೇವಿ ಮಾತಾಜಿ. ಓದಿ ಮಾತಾಜಿ. ಪೃಥ್ವಿಯೇ ಘಟ ಕುಲರೆ ಕಾರಣ ಆಶ್ರಯ ಜೀವೇರ ನಿಧಾನ ತುಮಿ ಸರ್ವಾಶ್ರಯ. ಪೃಥ್ವಿ ಭೂಮಿಯು ಏಛೆ ಹೇಗೆ ಘಟ ಮಡಿಕೆಗಳ ಕುಲೇರ ಕುಲಕ್ಕೆ ಕಾರಣ ಹೇತುವು ಆಶ್ರಯ ಮರುವಕ್ಕಿರುವ ಜೀವೇರ ಜೀವಿಗಳ ನಿಧಾನ ಮೂಲ ಕಾರಣವು ತುಮಿ ನೀನು
ಸರ್ವಾಶ್ರಮ ಎಲ್ಲರಿಗೂ ಆಶ್ರಯ ನೀಡುವವನು. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಮಣ್ಣಿನಿಂದ ಮಾಡಲಾಗಿರುವ ಮಡಿಕೆಗಳ ಎಲ್ಲಕ್ಕೂ ನೀನು ಹೇಗೆ ಮೂಲ ಕಾರಣ ಹಾಗೂ ಆಶ್ರಯದಾತನೋ ಹಾಗೆ ಸಕಲ ಜೀವಿಗಳಿಗೂ ನೀನು ಅಂತಿಮ ಕಾರಣ ಹಾಗೂ ಆಶ್ರಯದಾತ. ಭಾವಾರ್ಥ. ಅಗಾಧವಾದ ಭೂಮಿಯು ಮಡಿಕೆಗಳ ತಯಾರಿಕೆಗೆ ಬೇಕಾದ ಘಟಕ ಪದಾರ್ಥಗಳನ್ನು ಹೇಗೆ ಒದಗಿಸುತ್ತದೆಯೋ ಹಾಗೆ ಪರಮಾತ್ಮನು ಸಕಲ ವ್ಯಕ್ತಿಗಳ ಜೀವಿಗಳ ಪೂರ್ಣ ದ್ರವ್ಯದ ಆಕಾರ ಸರ್ವ ಕಾರಣಗಳ ಕಾರಣನಾದ ದೇವೋತ್ತಮ ಪರಮಪುರುಷನು ಜೀವಿಗಳ ಉಗಮಕ್ಕೆ ಕಾರಣನು. ಈ ಮಾತನ್ನು ಭಗವದ್ಗೀತೆಯು 7.10 ದೃಢಪಡಿಸುತ್ತದೆ. ಗೀತೆಯ ಪ್ರಭು ಬೀಜಂ ಮಾಂ ಸರ್ವಭೂತಾನಂ, ನಾನು ಸಕಲ ಜೀವಿ ಬೀಜ ಪ್ರಾಯನು ಎಂದು ಹೇಳುತ್ತಾನೆ. ಉಪನಿಷತ್ತುಗಳಲ್ಲಿ ಹೀಗೆ ಎಂದು ಹೇಳಿದೆ. ನಿತ್ಯಾನಂ ಚೇತನಾನಂ ನಿರಂತರರಾದ ಜೀವಿಗಳಲ್ಲೆಲ್ಲ ಭಗವಂತನು ಪರಮೋನ್ನತ ದಣಿ. ಓದ್ಲಾ ಸಾಕ ಮತ್ತಾಜಿ? ಓದಿ ಓದಿ. ಭಗವಂತನು ಇಡೀ ವ್ಯಕ್ತಿ ಜಗತ್ತಿಯ ಚರಾಚರ ಜೀವಿಗಳ ನಿಧಿ. ವಿಶಿಷ್ಟ ವಿಶಿಷ್ಟಾದ್ವೈತದ ಸಿದ್ಧಾಂತದ ಅದ್ವೈತ ಸಿದ್ಧಾಂತದ ಅನುಯಾಯಿಗಳು ವೇದಾಂತ ಸೂತ್ರಕ್ಕೆ ಅರ್ಥ ಹೇಳುತ್ತಾ ಹೀಗೆ ವಾದಿಸುತ್ತಾರೆ. ಜೀವಿಗೆ 2 ಬಗೆಯ ದೇಹಗಳಿವೆ. ಮನಸ್ಸು, ಬುದ್ಧಿ ಹಾಗೂ ಮಿಥ್ಯಾಹಂಕಾರಗಳನ್ನೊಳಗೊಂಡ ಸೂಕ್ಷ್ಮ ದೇಹ ಒಂದು, ಪಂಚಭೂತಗಳನ್ನೊಳಗೊಂಡ ಸ್ಥೂಲ ದೇಹ ಇನ್ನೊಂದು. ಜೀವಿಯು 3 ದೈಹಿಕ ಆಯಾಮಗಳಲ್ಲಿ ಸ್ಥೂಲ, ಸೂಕ್ಷ್ಮ ಹಾಗೂ ಆಧ್ಯಾತ್ಮಿಕ ಬದುಕು ನಡೆಸುತ್ತಾನಾದರೂ ಕೊನೆಗೆ ಅವನು ಆಧ್ಯಾತ್ಮಿಕ ಆತ್ಮನೇ. ಇದೇ ರೀತಿ ಐಕ ಹಾಗೂ ಆಧ್ಯಾತ್ಮಿಕ ಲೋಕಗಳನ್ನು ಸೃಷ್ಟಿಸುವ ದೇವೋತ್ತಮ ಪರಮಪುರುಷನು ಪರಮ ಆತ್ಮ. ವ್ಯಕ್ತಿಗತ ಚೇತನಾತ್ಮವು ತನ್ನ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳಿಗೆ ಹೆಚ್ಚು ಕಡಿಮೆ ಸಮನೆ. ಹೇಗೋ ಹಾಗೆ ಪರಮಪ್ರಭುವು ಐಕ ಹಾಗೂ ಆಧ್ಯಾತ್ಮಿಕ ಜಗತ್ತುಗಳಿಗೆ ಹೆಚ್ಚು ಕಡಿಮೆ ಸಮನು. ಜಡದ ಮೇಲೆ ಪ್ರಭುತ್ವದ ನಡೆಸಲೆಂದೇ ಬುದ್ಧಿಜೀವಿಗಳಿಂದ ತುಂಬಿ ಹೋಗಿರುವ ಐಕ ಜಗತ್ತು ಪರಮಪ್ರಭುವಿನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿ ಮತ್ತು ಭಗವಂತನ ಶ್ರೇಷ್ಠ ದಾಸರಿಂದ ತುಂಬಿದೆ. ಆಧ್ಯಾತ್ಮಿಕ ಜಗತ್ತು ಅವನ ಅಂತರಂಗ ಶಕ್ತಿಯ ಪ್ರಕಟ ರೂಪ. ಸಕಲ ಜೀವಿಗಳಿಗೂ ದೇವೋತ್ತಮ ಪರಮಪುರುಷನು ಬಹು ಸೂಕ್ಷ್ಮ ಕಣಗಳಾಗಿದ್ದರಿಂದ ಭಗವಂತನು ಐಕ ಹಾಗೂ ಆಧ್ಯಾತ್ಮಿಕ ಜಗತ್ತುಗಳೆರಡಕ್ಕೂ ಪರಮಾತ್ಮನು. ಭಗವಾನ್ ಚೈತನ್ಯರ ಸಿದ್ಧಾಂತಗಳನ್ನು ಅನುಸರಿಸುವ ವೈಷ್ಣವರು ಅಚಿಂತ್ಯ ಭೇದ ತತ್ವಕ್ಕೆ ಒತ್ತು ನೀಡುತ್ತಾರೆ. ಎಲ್ಲದರ ಕಾರಣ ಹಾಗೂ ಪರಿಣಾಮಗಳ ರೂಪನಾದ ಪರಮಪ್ರಭು ಏಕಕಾಲಿಯ ತನ್ನ ಶಕ್ತಿಗಳ ಜೊತೆ ಸೇರಿದಲ್ಲದವನು ಆಗಿದ್ದಾನೆಂದು ಅಚಿಂತ್ಯ ಭೇದ ತತ್ವವು ಪ್ರತಿಪಾದಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಮಣ್ಣಿನಿಂದ ಮಾಡಲಾಗಿರುವ ಮಡಕೆಗಳೆಲ್ಲಕ್ಕೂ ನೀನು ಹೇಗೆ ಮೂಲ ಕಾರಣ, ಹಾಗೆಯೇ ಆಶ್ರಯದಾತನು, ಹಾಗೆ ಸಕಲ ಜೀವಿಗಳಿಗೂ ಕೂಡ ನೀನು ಅಂತಿಮ ಕಾರಣ ಹಾಗೂ ಆಶ್ರಯದಾತ ಕೂಡ ನೀನೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜಯ. ಅಗಾಧವಾದ ಈ ಭೂಮಿಯು ಮಡಕೆಗಳ ತಯಾರಿಕೆಗೆ ಬೇಕಾದ ಘಟಕ ಪದಾರ್ಥಗಳನ್ನು ಹೇಗೆ ಒದಗಿಸುತ್ತದೆಯೋ ಹಾಗೆ ಪರಮಾತ್ಮ ಎಲ್ಲ ವ್ಯಕ್ತಿಗತ ಜೀವಿಗಳ ಪೂರ್ಣ ದ್ರವ್ಯದ ಆಕಾರವನ್ನು ಸರ್ವ ಕಾರಣಗಳ ಕಾರಣನಾದ ದೇವೋತ್ತಮ ಪರಮಪುರುಷ ಜೀವಿಗಳ ಉಗಮಕ್ಕೆ ಕಾರಣವನು. ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೂಡ 7ನೇ ಅಧ್ಯಾಯದ 10ನೇ ಶ್ಲೋಕ ಹೇಳ್ತದೆ. ಏನು? ಬೀಜಂ ಮಾಂ ಸರ್ವಭೂತಾನಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿ ಮಥಾಮಸ್ಮಿ ತೇಜಸ್ವಿನಃ ನಾಮಹಂ. ಸರಿ ಆಯ್ತಾ? ಅಂದ್ರೆ ಇಲ್ಲಿ ಏನು ಹೇಳ್ತಾರೆ? ಇವನು ಪಾರ್ಥನಿಗೆ ಅಲ್ಲಿ ಹೇಳುವಂಥದ್ದವನು ಭಗವದ್ಗೀತೆಯಲ್ಲಿ, ನಾನು ಎಲ್ಲಾ ಅಸ್ತಿತ್ವಗಳ ಮೂಲ ಬೀಜವೇ ನಾನು. ಈ ಬುದ್ಧಿವಂತರ ಆ ಬುದ್ಧಿ ಶಕ್ತಿ ಆಗ್ಲಿ, ಎಲ್ಲಾ ಶಕ್ತಿಶಾಲಿಗಳ ಶಕ್ತಿ ಕೂಡ ನಾನು ಅಂತ ಹೇಳಿ ಅಲ್ಲಿ ಭಗವಂತ ಹೇಳ್ತಾನೆ. ಎಲ್ಲಾ ಸಕಲ ಜೀವಿಗಳಿಗೂ ಕೂಡ ಬೀಜ ಪ್ರಾಯನು ಅಂತೇಳಿ ಹೇಳ್ತಾರೆ.
ಬೀಜಂ ಮಾಂಸ ಸರ್ವಭೂತಾನಂ. ಉಪನಿಷತ್ತುಗಳಲ್ಲಿ ಏನ್ ಹೇಳಿದ್ದಾರೆ? ನಿತ್ಯವೂ ನಿತ್ಯಾನಂ ಚೇತನಾಂ. ನಿರಂತರವಾದ ಜೀವಿಗಳಲ್ಲೆಲ್ಲ ಭಗವಂತ ಅಲ್ಲಿ ಪರಮೋನ್ನತ ಧನಿ ಒಡೆಯ. ಹೌದು, ಭಗವಂತನು ಇಡೀ ಐಹಿಕ ಜಗತ್ತಿನ ಈ ಚರಾಚರ ಜೀವಿಗಳ ನಿಧಿಯವನು ಭಗವಂತ. ವಿಶಿಷ್ಟ ಅದ್ವೈತ ಸಿದ್ಧಾಂತದ ಅನುಯಾಯಿಗಳು ವೇದಾಂತ ಸೂತ್ರಕ್ಕೆ ಅರ್ಥ ಹೇಳ್ತಾ ಅವರು ಹೀಗೆ ವಾದಿಸ್ತಾರೆ: ಜೀವಿಗೆ 2 ಬಗೆಯ ದೇಹಗಳಿವೆ. ಮನಸ್ಸು, ಬುದ್ಧಿ ಹಾಗೂ ಮಿಥ್ಯಾಂಕಾರನೊಳಗೊಂಡ ಒಂದು ಸೂಕ್ಷ್ಮ ದೇಹ, ಇನ್ನೊಂದು ಪಂಚಭೂತಗಳನ್ನೊಳಗೊಂಡ ಸ್ಥೂಲ ದೇಹ, ಹೀಗೆ ಇನ್ನೊಂದದು. ಜೀವಿಯು ಈ 3 ದೈಹಿಕ ಆಯಾಮಗಳಲ್ಲಿ ಅಂದ್ರೆ ಸ್ಥೂಲ, ಸೂಕ್ಷ್ಮ ಹಾಗೂ ಆಧ್ಯಾತ್ಮಿಕ ಈ ಬದುಕು ನಡೆಸ್ತಾನಾದರೂ ಕೊನೆಗೆ ಅವನು ಆಧ್ಯಾತ್ಮಿಕ ಆತ್ಮವೇ. ಇದೇ ರೀತಿ ಐಹಿಕ ಹಾಗೂ ಆಧ್ಯಾತ್ಮಿಕ ಲೋಕಗಳನ್ನು ಸೃಷ್ಟಿಸುವಂತ ದೇವೋತ್ತಮ ಪರಮ ಪುರುಷ, ಅವನು ಪರಮ ಆತ್ಮ. ವ್ಯಕ್ತಿಗತ ಚೇತನಾತ್ಮವು ತನ್ನ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳಿಗೆ ಹೆಚ್ಚು ಕಡಿಮೆ ಅವನು ಸಮನೆ ಹೇಗೋ ಹಾಗೆ ಈ ಪರಮಪ್ರಭು ಕೂಡ ಐಹಿಕ ಮತ್ತು ಆಧ್ಯಾತ್ಮಿಕ. ಐಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಿಗೆ ಕೂಡ ಹೆಚ್ಚು ಕಡಿಮೆ ಭಗವಂತ ಸಮವನು. ಜಡದ ಮೇಲೆ ಪ್ರಭುತ್ವ ನಡೆಸಲೆಂದೇ ಬದ್ಧ ಜೀವಿಗಳಿಗೆ ತುಂಬಿ ಹೋಗಿರುವ ಈ ಐಹಿಕ ಜಗತ್ತು ಪರಮಪ್ರಭುವಿನ ಬಹಿರಂಗ ಶಕ್ತಿಯ ಒಂದು ಅಭಿವ್ಯಕ್ತಿ. ಬದ್ಧ ಜೀವಿಗಳಿಂದ ತುಂಬಿ ಹೋಗಿರುವ ಈ ಐಹಿಕ ಜಗತ್ತು ಇವೆಲ್ಲ ಪರಮಪ್ರಭುವಿನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿ. ಮತ್ತು ಭಗವಂತನ ಶ್ರೇಷ್ಠ ದಾಸರಿಂದ ತುಂಬಿದ ಆ ಆಧ್ಯಾತ್ಮಿಕ ಜಗತ್ತು ಅದು ಅವನ ಅಂತರಂಗ ಶಕ್ತಿಯ ಪ್ರಕಟ ರೂಪ. ಸಕಲ ಜೀವಿಗಳು ಕೂಡ ಪರಮಪುರುಷನ ಈ ಬಹು ಸೂಕ್ಷ್ಮ ಕಣಗಳಿಂದ. ಆದ್ದರಿಂದ ಭಗವಂತನು ಇಲ್ಲಿ ಐಹಿಕ ಮತ್ತು ಆಧ್ಯಾತ್ಮಿಕ 2 ಜಗತ್ತುಗಳಿಗೂ ಕೂಡ ಅವನು ಪರಮಾತ್ಮನೇ. ಐಹಿಕ ಜಗತ್ತಿಗೂ ಪರಮಾತ್ಮ, ಆಧ್ಯಾತ್ಮಿಕ ಜಗತ್ತಿಗೂ ಪರಮಾತ್ಮನು. ಭಗವಾನ್ ಚೈತನ್ಯರ ಸಿದ್ಧಾಂತಗಳನ್ನು ಅನುಸರಿಸುವ ವೈಷ್ಣವರು ಅಚಿಂತ್ಯ ಭೇದ ಅಭೇದ ತತ್ವಕ್ಕೆ ಒತ್ತು ನೀಡ್ತಾರೆ. ಎಲ್ಲದರ ಕಾರಣ ಹಾಗೂ ಪರಿಣಾಮ ರೂಪವಾದ ಪರಮಪ್ರಭು ಏಕಕಾಲಕ್ಕೆ ತನ್ನ ಶಕ್ತಿಗಳ ಜೊತೆ ಸೇರಿದವನು ಆಗಿರ್ತಾನೆ, ಸೇರಿಲ್ಲದವನು ಕೂಡ ಆಗಿದ್ದಾನೆ ಅಂತೇಳಿ ಅಚಿಂತ್ಯ ಭೇದ ತತ್ವವು ಪ್ರತಿಪಾದಿಸುತ್ತದೆ. ಹರೇ ಕೃಷ್ಣ. ಶ್ಲೋಕ 38. नारा शब्दे कहे सर्व जीवेर निचाय, आयन शब्द ते कहे तहर आश्रय. ಇಬ್ಬರು ಓದಿ. ಶ್ಲೋಕ 38. ನಾರಾ ಶಬ್ದೆ ಕಹೆ ಸರ್ ಜೀವೇರ ನಿಚಯ, ಆಯನ ಶಬ್ದೆ ತೇ ಕಹೆ ತಹಾರ ಆಶ್ರಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನಾರಾ ಶಬ್ದೆ ಕಹೆ ಸರ್ವ ಜೀವೇರ ನಿಚಯ, ಆಯನ ಶಬ್ದೆ ತೇ ಕಹೆ ತಹಾರ ಆಶ್ರಯ. ನಾರ ಶಬ್ದೆ ಕಹೆ ಸರ್ವ ಜೀವೇರ ನಿಚಯ, ಆಯನ ಶಬ್ದೆ ತೇ ಕಹೆ ತಾರ ಆಶ್ರಯ. ಹರೇ ಕೃಷ್ಣ ಮಾತಾಜಿ. ಯಾರು ಓದ್ಲಿಲ್ಲ ಅಂತ ಹೇಳಿದಾಗ ಹರೇ ಕೃಷ್ಣ ಮಾತಾಜಿ. ಓದಿ ನಾನು ಮಾತಾಜಿ. ಓದ್ಲಾ ಮಾತಾಜಿ? ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹಾ, 38. ನಾರಾ ಶಬ್ದೆ ಕಹೆ ಸರ್ವ ಜೀವೇರ ನಿಚಯ, ಆಯನ ಶಬ್ದೆ ತೇ ಕಹೆ ತಹಾರ ಆಶ್ರಯ. ನಾರಾ ಶಬ್ದೆ, ನರ ಎನ್ನುವ ಶಬ್ದದ ಮೂಲಕ ಕಹೆ ವ್ಯಕ್ತಿಯು ಸೂಚಿಸುವುದೇನೆಂದರೆ ಸರ್ವಜೀವೇರ ಸಕಲ ಜೀವಿಗಳು ನಿಶ್ಚಯ ಒಂದುಗೂಡಿರುವ ಸ್ಥಳ. ಆಯನ ಶಬ್ದೆ, ಆಯನ ಎನ್ನುವ ಪದದ ಮೂಲಕ ಕಹೆ ವ್ಯಕ್ತಿಯು ಹೇಳುತ್ತಿರುವುದು ತಾಹಾರ ಅವರ ಆಶ್ರಯ ಪಡೆದಿರುವ ಸ್ಥಾನ. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ನರ ಎನ್ನುವ ಶಬ್ದವು ಸಕಲ ಜೀವಿಗಳ ಒಟ್ಟು ಮೊತ್ತವನ್ನು ಸೂಚಿಸುತ್ತದೆ ಮತ್ತು
ಅಯನ ಎನ್ನುವ ಪದವು ಆ ಜೀವಿಗಳು ಆಶ್ರಯ ಪಡೆದಿರುವ ಸ್ಥಳದ ಸೂಚಿ. ಹರೇ ಕೃಷ್ಣ ಹರೇ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನರ ಎನ್ನುವ ಅಂತ ಆ ಶಬ್ದ ಈ ಎಲ್ಲಾ ಜೀವಿಗಳ ಒಟ್ಟು ಮೊತ್ತ. ನರ ಒಟ್ಟು ಮೊತ್ತ ಆಯ್ತು, ಎಲ್ಲ ಜೀವಿಗಳು, ಸಕಲ ಜೀವಿಗಳು. ಮತ್ತು ಅಯನ ಅಂದ್ರೆ ಆ ಜೀವಿಗಳು ಆಶ್ರಯ ಪಡೆದಿರುವಂತಹ ಸ್ಥಳದ ಸೂಚಿ. ನರ ಆಯನ, ನಾರಾಯಣ. ಶ್ಲೋಕ 39. ಅತಯೇವ ತುಮಿಹ ಮೂಲ ನಾರಾಯಣ ಏಯಿ ಏಕ ಹೇತು ಸುನ ದ್ವಿತೀಯ ಕಾರಣ. ಓದಿ. ಅತಯೇವ ತುಮಿ ಹೇವೋ ಮೂಲ ನಾರಾಯಣ ಏಯಿ ಏಕ ಹೇತು ಶುನ ದ್ವಿತೀಯ ಕಾರಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅತಯೇವ ತುಮಿಹ ಓ ಮೂಲ ನಾರಾಯಣ ಏಕ ಏಕ ಏಯಿ ಏಕ ಹೇತು ಶೂನ ದ್ವಿತೀಯ ಕಾರಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಎಲ್ಲ ಹೇಳಿದ್ದು ನಾನು ಓದ್ಲಿಲ್ಲ ಅಂತೇಳಿ. ಏಯಿ ಏಕ ಹೇತು ಶುನ ದ್ವಿತೀಯ ಕಾರಣ. ಹರೇ ಕೃಷ್ಣ. ಅತಯೇವ ಆದ್ದರಿಂದ ತುಮಿ ಮಾತಾಜಿ ನೀನು. ಗೀತಾ ಎಂ ಹೇಳಿದ್ರಾ ಅಂತೇಳಿ, ನಾನು ಓದ್ಲಿಲ್ಲ ಅಂತೇಳಿ. ಹೌದು ಮಾತಾಜಿ, ಹೌದು ಮಾತಾಜಿ. ಓದಿ. ಓದ್ಲಾ ಮಾತಾಜಿ? ಓದಿ ಓದಿ. ಶ್ಲೋಕ 39. ಆತಯೇವ ತುಮಿಹ ಓ ಮೂಲ ನಾರಾಯಣ ಏಯಿ ಏಕ ಹೇತುಷು ನ ದ್ವಿತೀಯ ಕಾರಣ. ಆತಯೇವ ಆದ್ದರಿಂದ, ತುಮಿ ನೀನು, ಹಾವೋ ಆಗಿದ್ದೀಯ, ಮೂಲ ಮೊಟ್ಟ ಮೊದಲ, ನಾರಾಯಣನು, ಏಹಿ ಈ, ಏಕ ಒಂದು, ಹೇತು ಕಾರಣ, ಶುನ ದಯಮಾಡಿ, ಕೇಳು ದ್ವಿತೀಯ ಎರಡನೆಯ, ಕಾರಣವನ್ನು. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ನೀನು ಆದಿನಾರಾಯಣನು, ಇದು ಮೊದಲನೆಯ ಕಾರಣ. ಈಗ ಎರಡನೆಯ ಕಾರಣವನ್ನು ಹೇಳುತ್ತೇನೆ, ಕೇಳು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ನೋಡಿ, ಇಲ್ಲಿ ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದ್ ಕಿ ಜೈ. ಆದ್ದರಿಂದ ನೀನು ಆದಿನಾರಾಯಣ, ನೀನೇ ಮೊದಲನೇ ಕಾರಣನೇ ನೀನು. ಇನ್ನು ಎರಡನೇ ಕಾರಣವನ್ನು ಹೇಳ್ತೇನೆ, ಕೇಳು ಹೇಳಿ ಶ್ಲೋಕ 40ದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಜೀವೇರ ಈಶ್ವರ ಪುರುಷಾದಿ ಅವತಾರ ತಾಹ ಸಬ ಹೈತೆ ತೋಮಾರ ಐಶ್ವರ್ಯ ಅಪಾರ. ಓದಿ. ಜೀವೇರ ಈಶ್ವರ ಪುರುಷಾದಿ ಅವತಾರ ಆನಹ ಸಭಾ ಹೈತೆ ತೋಮಾರ ಐಶ್ವರ್ಯ ಅಪಾರ. ಜೀವೇರ ಈಶ್ವರ ಪುರುಷಾದಿ ಅವತಾರ ತಾನ್ಹ ಸಭಾ ಹೈತೆ ತೋಮಾರ ಐಶ್ವರ್ಯ ಅಪಾರ. ಜೀವೇರ ಈಶ್ವರ ಪುರುಷಾದಿ ಅವತಾರ ತಾನ್ಹ ಸಭಾ ಹೈತೆ ತೋಮಾರ ಐಶ್ವರ್ಯ ಅಪಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಓದ್ತೀರಿ? ಓದಿ ಮಾತಾಜಿ. ಗೀತಾ ಆರ್ಕೊಡಿ ಕಲ್ಲಲ್ಲಾಗ ಓದಿದ್ದು. ಓದಿ. ಓದಿದೆ ಮಾತಾಜಿ. ಓದಿದ್ದೀರಾ? ಓಕೆ. ಯಾರು ಓದ್ತೀರಿ? ಓದಿ ಮಾತಾಜಿ. ಓದ್ಲಾ? ಓದಿ. ಅರ್ಥ ಜೀವೇರ ಶ್ಲೋಕ ಜೀವೇರ ಈಶ್ವರ ಪುರುಷಾದಿ ಅವತಾರ ತಾಂಘಾ ಸಭಾ ಹೈತೆ ತೋಮಾರ ಐಶ್ವರ್ಯ ಅಪಾರ. ಅರ್ಥಗಳು: ಜೀವೇರ ಜೀವಿಗಳ, ಈಶ್ವರ ಪರಮಪ್ರಭು, ಪುರುಷಾದಿ ಪುರುಷ ಅವತಾರಗಳು ಇತ್ಯಾದಿ. ಅವತಾರಗಳು ತಾಂಘಾ ಅವರ, ಸಭ ಎಲ್ಲ, ಹೈತೆ ಗಿಂತ, ತೋಮಾರ ನಿನ್ನ, ಐಶ್ವರ್ಯ ಸಂಪತ್ತು, ಅಪಾರ ಮೇರೆ ಇಲ್ಲದು. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಪುರುಷ ಅವತಾರಗಳು ಜೀವಿಗಳ ಪ್ರತ್ಯಕ್ಷ ಒಡೆಯರು, ಆದರೆ ನಿನ್ನ ಪೌಷ್ಕಲ್ಯ ಹಾಗೂ ಶಕ್ತಿಗಳು ಪುರುಷ ಅವತಾರಗಳದ್ದಕ್ಕಿಂತ ಹೆಚ್ಚು ಘನತೆವೆತ್ತವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದ್ ಕಿ ಜೈ. ಪುರುಷ ಅವತಾರಗಳು ಜೀವಿಗಳ ಪ್ರತ್ಯಕ್ಷವಾದ ಒಡೆಯರವರು, ಆದರೆ ಈ ನಿನ್ನ ಪೌಷ್ಕಲ್ಯ ಹಾಗೂ ಈ ಶಕ್ತಿಗಳು ಅದು ಪುರುಷಾವತಾರಗಳದಕ್ಕಿಂತ ಕೂಡ ಹೆಚ್ಚು ಘನತೆ ಉಳ್ಳವುಗಳು, ಘನತೆ ವೆತ್ತವು ಅಂತ ಹೇಳಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಸೋಮವಾರ ಹರಿಣಿ ಮಾತಾಜಿ ಅಲ್ಲ, 41ರಿಂದ. ನೀವೇ ಓದಿ ಮಾತಾಜಿ, ನಾನು ಕೇಳ್ತೀನಿ. ಖುಷಿ ಆಗ್ತದೆ ಮಾತಾಜಿ ಕೇಳಲಿಕ್ಕೆ.
ಏನ್ ಖುಷಿಯೋ. ನನಗೆ ಇಲ್ಲ. ಮಾತಾಜಿ ನಾನು ಎಲ್ಲೆಲ್ಲಿ ಇರ್ತೇನೆ ಮಾತಾಜಿ ನೋಡಿ ಇವಾಗ ಸಹ ಮನೆಯಲ್ಲಿ ಇಲ್ಲ. ಹರೇ ಕೃಷ್ಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. 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 ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಗಳಮಯವಾಗಲಿ ಎಲ್ಲರೂ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಪ್ರಣಾಮ ಕೃಷ್ಣ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಪ್ರಭುಜಿ ಮಾತಾಜಿ ಹರೇ ಕೃಷ್ಣ ಎಲ್ಲರಿಗೂ ಕೂಡ ಮಾತಾಜಿ, ಧನ್ಯವಾದಗಳು. ಸೋಮವಾರ ತಗ ಕಾಯ್ಬೇಕಲ್ಲ ಮಾತಾಜಿ ನಿಮ್ಮನ್ನ. ಆ ನಾನ್ ಸೋಮವಾರ ದಿನ ಇದ್ದೇನೆ. ಕಾಯ್ಬೇಕಲ್ಲ ನಿಮ್ಮನ್ನ. ನಾನ್ ದಿನ ಇದ್ದೇನೆ, ಯಾವ್ದಾದ್ರಲ್ಲೂ ಒಂದರಲ್ಲಿ ಇರ್ತೇನೆ ನೋಡಿ. ನನಗ್ ಸಿಗೋದು ಅಷ್ಟೇ ಇಷ್ಟರಲ್ಲೇ ತಾನೇ, ಬೇರೆದ್ರಲ್ಲಿ ಸಿಗುತ್ತೆ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿಮ್ದು ಲೆವೆಲ್ 3 ಆಗ್ಲಿಲ್ಲ ಅಲ್ಲ ಮಾತಾಜಿ? ನೀವ್ ಯಾಕೆ ನಿಮ್ಗೆ ಆಗುದಿಲ್ಲ ಅಲ್ಲ? ಆಗ್ಲಿಲ್ಲ ಅಂತ ನಾನು ಇದ್ ಮಾಡ್ದೆ ಮಾತಾಜಿ, ಆದ್ರೆ ನಿಮ್ ಕ್ಲಾಸ್ ಮಾತ್ರ ತಪ್ಪಿಸ್ಕೊಳಲ್ಲ ಅಷ್ಟೇ. ಹರೇ ಕೃಷ್ಣ. ಬನ್ನಿ ಮಾತಾಜಿ, ಲೆವೆಲ್ 3 ಗೆ ಬನ್ನಿ, ಬರ್ತಾ ಇರಿ. ಆಯ್ತು ಮಾತಾಜಿ, ನಿಮ್ಮ ಹರೇ ಆಶೀರ್ವಾದ. ಕೃಷ್ಣ. ಬರ್ತೀನಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಕೃಷ್ಣ. ಪಾಪ ಇವರಿಗೆ ಏನ್ ಮಾಡುದಂತಲೇ ಗೊತ್ತಾಗುದಿಲ್ಲ ಮಾತಾಜಿ. ಅವರಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ, ಏನಾಯ್ತು? ಮಾತಾಜಿ, ಭಕ್ತ ವೃಕ್ಷ ಕ್ಲಾಸ್ ಯಾವಾಗಿದೆ ಮಾತಾಜಿ? ಯಾರು ತಗೋತಾ ಮಧ್ಯಾಹ್ನ ಇದ್ದಾರೆ 2 ಗಂಟೆಗೆ ಒಂದು ಇದೆ ಮಾತಾಜಿ, ರಾತ್ರಿ 8 ಗಂಟೆಗೆ ಒಂದು ಇದೆ. ಯಾರು ಮಾತಾಜಿ? ಮಧ್ಯಾಹ್ನ 2 ಗಂಟೆಗೆ ಪ್ರವೀಣ ಮಾತಾಜಿದು ಲಿಂಕ್ ಅಲ್ಲಿ ಸೇರ್ಬೋದು. ಇದು ಭಕ್ತಿ ನಿಮ್ಗೆ ವೈಭವ ಇಲ್ಲಿ ತಗೊಳ್ತಾ ಇರಲ್ಲ, ಭಕ್ತಿ ಅದು ವೈಭವವಾ? ಭಕ್ತಿ ವೈಭವ ಬೆಳಿಗ್ಗೆ 11 ಗಂಟೆಗೆ ಒಂದು ಇದೆ, ರಾತ್ರಿ 7 ಗಂಟೆಗೆ ಒಂದು ಇದೆ. ಹೌದು, ಲಿಂಕ್ ಇಲ್ಲ ಮಾತಾಜಿ, ಕಳ್ಸ್ಕೊಡ್ತೀರಾ ಮಾತಾಜಿ? ಅಯ್ಯೋ ಕೃಷ್ಣ. ಕೃಷ್ಣ ಕೃಷ್ಣ. ಮಾತಾಜಿ ಅವರಿಗೊಂದು ಲಿಂಕ್ ಕಳಿಸಿ, ಶಾಂತಿ ರೂಪಿಣಿ ಮಾತಾಜಿ, ಮಂಗಳ ಮಾತಾಜಿಗೆ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ವೈಭವ ಮಾತಾಜಿ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮಾತಾಜಿ, ಬೇಕಾದ್ರೆ ಇದೇ ಗ್ರೂಪ್ಗೆ. ನೀವು ಭಕ್ತಿ ವೈಭವದಲ್ಲಿ ಇದ್ದೀರಾ ಮಾತಾಜಿ ಪ್ರಭುಜಿ? ಇಲ್ಲ ಮಾತಾಜಿ, ನಾನು ಭಕ್ತಿ ವೈಭವದಲ್ಲಿ ಇಲ್ಲ. ಮಾತಾಜಿ ನಾನು ಇಲ್ಲ, ಈಗ ನಾನು ಇದ್ ಮಾಡೋಣ ಅಂತ ಅಷ್ಟೇ. ಇನ್ನು ಜಾಯ್ನ್ ಆಗುದಾ? ಮಾತಾಜಿ ಇನ್ನು ಜಾಯ್ನ್ ಆಗುದಾದ್ರೆ ಅಲ್ಲಿ ಶೋಭಾ ಮಾತಾಜಿದು ಲಿಂಕಿಗೆ ಜಾಯ್ನ್ ಆಗಿ ಮಾತಾಜಿ, ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಕಳಿಸ್ಕೊಡ್ತಾರ ಮಾತಾಜಿ? ಹರೇ ಕೃಷ್ಣ. ಕೇಳೋಣ, ಶೋಭಾ ಮಾತಾಜಿ ಹತ್ರ ಕೇಳೋಣ. ಸರಿ ಮಾತಾಜಿ. ಭಕ್ತಿ ಶಾಸ್ತ್ರಿ ಆಯ್ತಾ ಪ್ರಭುಜಿ ನಿಮ್ಮದೆಲ್ಲ? ಆಗಿದೆ